ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಅನ್ನಭಾಗ್ಯ ಯೋಜನೆ ಮೇಲೆ ಅಕ್ರಮ ಅಕ್ಕಿ ದಂಧೆಕೋರರ ಕಣ್ಣ. ಬಡವರ ಬಳಿ ಹಣದ ಆಸೆ ತೋರಿಸಿ ಅಕ್ಕಿ ಖರೀದಿಸುತ್ತಿರುವ ಅಕ್ಕಿ ದಂಧೆಕೋರರು. ಪಡಿತರ ಅಕ್ಕಿ ಸಂಗ್ರಹಿಸಿಟ್ಟಿದ್ದ ಮನೆಯ ಮೇಲೆ ಆಹಾರ ಸೆರೆಸ್ತಿದ್ದಾರೆ ಹಾಗೂ ಮಹಲಿಂಗಪುರ ಪೊಲೀಸರ ದಾಳಿ. ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಟ್ಟಿ ತಾಲೂಕಿನ ಮಹಲಿಂಗಪುರ ನಗರದ ಕಂಗೇರಮಡ್ಡಿಯಲ್ಲಿ ಘಟನೆ. ಖಚಿತ ಮಾಹಿತಿ ಮೇರೆಗೆ ಆಹಾರ ಸೆರೆಸಿದ ಸುರೇಶ್ ತಳವಾಯಿ ಹಾಗೂ ಸತ್ಯವರಾಜು ಮಾದರ್ ಆಹಾರ ನಿರೀಕ್ಷಕರ ದಾಳಿ. 29 ಪ್ಲಾಸ್ಟಿಕ್ ಚೀಲದ ಅಕ್ಕಿ ವಶ. 29,475 ಅಧಿಕ ಮೌಲ್ಯದ ಪಡಿತರ ಧಾನ್ಯ. ಕಾಳಸಂತೆಯಲ್ಲಿ ಅಕ್ಕಿ ಖರೀದಿಸಿ ಇನ್ನೊಬ್ಬ ಅಕ್ಕಿ ದಂಧೆಕೋರರ ಮೂಲಕ ಮಹಾರಾಷ್ಟ್ರಕ್ಕೆ ಸಾಗಿಸಲಾಗುತ್ತಿದೆ ಎಂದು ಸಾರ್ವಜನಿಕರ ಆರೋಪ. ವರದಿ ಶಿವಾನಂದ ಭಜಂತ್ರಿ.